ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೇನ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಕೈಗಳನ್ನು ಮುಂದೆ ಇಟ್ಕೊಂಡು ಶ್ರೀ ಗುರು ಚರಣಾರವಿಂದದಲ್ಲಿ ಶರಣಾಗತ ಭಾವದಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಣೆಯನ್ನು ನೆಲಕ್ಕೆ ತಾಗಿಸಿ ಗುರುಗಳಿಗೆ ಗುರುವಂದನವನ್ನು ಮಾಡೋಣ. ಪೂರ್ಣ ಹಣೆ ನೆಲಕ್ಕೆ ತಾಗಿರಲಿ, ಕೈಗಳು ಭೂಮಿಗೆ ಸ್ಪರ್ಶವಾಗ್ತಾ ಇರಲಿ. ಪೂರ್ಣ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ. ನಿಧಾನಕ್ಕೆ ವಾಪಸ್. ಶರೀರ ಮನ ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಆಗಲಿಕ್ಕೋಸ್ಕರ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದೇನೆ. ಯೋಗಶಾಸ್ತ್ರವನ್ನು ಪ್ರಪಂಚಕ್ಕೆ ದಾರೆ ಎರೆದಿರುವಂತಹ ಪತಂಜಲಿ ಮಹಾಮುನಿಗಳ ದಿವ್ಯಾಂಗ್ರಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ತಂದೆ ತಾಯಿಯರನ್ನು ನೆನಪು ಮಾಡಿಕೊಳ್ಬೇಕು. ಇಷ್ಟದೇವರನ್ನು ನೆನಪು ಮಾಡಿಕೊಳ್ಬೇಕು. ಮತ್ತೆ ನಾವು ಯೋಗಾಭ್ಯಾಸವನ್ನು ತೊಡಗಿಕೊಳ್ಳಬೇಕು. ಇವತ್ತು ವಿಶೇಷವಾಗಿ ಯೋಗಾಭ್ಯಾಸ ಮಾಡಬೇಕಾದರೆ ಪೂರ್ವಭಾವಿ ಏನೇನು ಬೇಕು ಎಂಬುದನ್ನು ಸ್ವಲ್ಪ ಚಿಂತನೆ ಮಾಡೋಣ. ಒಂದು, ಒಳ್ಳೆಯ ಗಾಳಿ ಬರುವಂತಹ ಜಾಗವನ್ನು ನಾವು ಆರಿಸಿಕೊಳ್ಬೇಕು. ಅಲ್ಲಿ ಗಾಳಿ ಓಡಾಟ ಮಾಡಬೇಕು. ಫ್ಯಾನಿನ ಜೊತೆಯಲ್ಲಿ ಇರಬಾರ್ದು. ಹಾಗೆಯೇ ಹಾಕ್ಕೊಳ್ಳಿಕ್ಕೆ ಒಂದು ರಗ್ಗು ಅಡಿಯಲ್ಲಿ ಅದನ್ನು ಇಟ್ಟುಕೊಳ್ಬೇಕು. ಇನ್ನು ಸರಳವಾದಂಥ ಉಡುಗೆ ತೊಡುಗೆ ನಮ್ಮಲ್ಲಿ ಬೇಕು. ಇಷ್ಟನ್ನು ಸ್ವಲ್ಪ ನಾವು ಗಮನಿಸಿಕೊಳ್ಬೇಕು. ಗಮನಿಸಿಕೊಂಡು ಈ ಆಸನಗಳನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಹೀಗೆ ಅಭ್ಯಾಸ ಮಾಡಿಕೊಂಡಾಗ ನಮಗೆ ಆರೋಗ್ಯ ಪೂರ್ಣವಾದಂಥ ಆಸನಗಳನ್ನು ಮಾಡಲಿಕ್ಕಾಗತ್ತೆ. ಹೀಗೆ ಇವತ್ತಿನ ಸಂಚಿಕೆಯನ್ನು ನಾವು ಆರಂಭ ಮಾಡೋಣ. ಆರಂಭ ಮಾಡೋದಕ್ಕೆ ಮೊದಲು ಈ ರೀತಿ ಒಂದು ನಾವು ಗಮನಿಸಿಕೊಂಡ್ರೆ ತುಂಬ ಒಳ್ಳೆಯದು. ಒಂದಿಷ್ಟು ನೀರನ್ನು ಕುಡ್ಕೊಳ್ಬೇಕು. ಅಥವಾ ಇನ್ಯಾವುದೋ ಪೇಯಗಳು, ಯಾವುದೋ ಹಾಲ, ಮೊಸರ, ಬೆಣ್ಣೆ ಯಾವುದನ್ನು ಮೊದಲು ಕುಟ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹೀಗೆ ಅದನ್ನು ಕುಡಿದು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಆನಂದ ಆಗತ್ತೆ. ಯೋಗಾಸನ ಮಾಡಲಿಕ್ಕೂ ತುಂಬ ಸುಲಭ ಆಗತ್ತೆ. ಮುಂದಿನ ಕಾರ್ಯಭಾಗಕ್ಕೆ ಹೋಗೋಣ. ಇವತ್ತಿನ ಸಂಚಿಕೆಯನ್ನು ನೋಡೋಣ. ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ಕೂರ್ಮಾಸನವನ್ನು ಅಭ್ಯಾಸ ಮಾಡೋಣ. ವಿಶೇಷವಾಗಿ ನಮ್ಮ ಶರೀರಕ್ಕೆ, ಅದರಲ್ಲಿ ಎಲ್ಲ ಭಾಗಗಳಿಗೆ ಲಾಭ ಆಗುವಂಥ ಆಸನ ಇದು. ಮನುಷ್ಯ ಸುಖಜೀವಿ ಆಗಬೇಕಾದರೆ ಅವನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿ ಹರಿಷಡ್ವೈರಿಗಳನ್ನು ಬಿಡಬೇಕು ಅಂತಲ್ಲ, ಹಿಡಿತದಲ್ಲಿಟ್ಟುಕೊಳ್ಳಬೇಕು ಅಂತ. ಹಾಗೆ ಕೂರ್ಮಾಸನ ಅದನ್ನು ವಿಕಾಸ ಮಾಡುವುದು ಮತ್ತು ಹಿಡಿತದಲ್ಲಿಟ್ಟುಕೊಳ್ಳುವುದು, ಅದು ಎರಡನ್ನು ಕೂರ್ಮಾಸನದಿಂದ ಮಾಡಿಕೊಳ್ಳಬಹುದು. ಹನುಮಂತ ಇದನ್ನು ವಿಶೇಷ ಸಾಧನೆ ಮಾಡಿದ್ದಾನೆ ಇದರಲ್ಲಿ ಅಂತ ಹೇಳ್ತಾರೆ. ಅಂತಹ ಕೂರ್ಮ ಆಸನವನ್ನು ಮಾಡೋಣ. ಇಲ್ಲಿನೂ ಪದ್ಮಾಸನ ಮಾಡಿದಂತೆ ಸ್ವಲ್ಪ ಅದಕ್ಕೆ ಕಾಲಿಗೆ ಸ್ವಲ್ಪ ವ್ಯಾಯಾಮ ಮಾಡಿಕೊಳ್ಳೋದು ತುಂಬ ಸೂಕ್ತ. ಸ್ವಲ್ಪ ಕಾಲನ್ನು ಅಗಲ ಮಾಡಿಕೊಳ್ಳೋದು, ಆಮೇಲೆ ಜೋಡಿಸ್ಕೊಳ್ಳೋದು, ಇದನ್ನು ಮಾಡಿಕೊಂಡ್ರೆ, ಹಾಗೆಯೇ ಒಂದು ಕಾಲನ್ನು ಹಿಡ್ಕೊಂಡು ಮೇಲಕ್ಕೆ ಎಳ್ಕೊಂಡು ಮತ್ತು ಕೆಳಗಡೆ ಇಟ್ಕೊಂಡ್ರೆ ಆಗ ಸ್ವಲ್ಪ ಸುಲಭ ಆಗುತ್ತೆ. ಇದನ್ನು ಮುಂದೆ ಮಾಡಲಿಕ್ಕೆ ತುಂಬ ಸುಲಭ ಆಗುತ್ತೆ. ಸ್ಥಿತಿಯಿಂದ, ಸಮತಲ ಸ್ಥಿತಿಯಿಂದ ಕಾಲುಗಳನ್ನು ನಿಧಾನಕ್ಕೆ ಪಕ್ಕಕ್ಕೆ ಮಾಡೋದು. ಕಾಲಿನ ಮಧ್ಯ ಕಡಿಮೆ ಅಂದರೆ ಒಂದು 2 ಫೀಟಿಂದ 2.5 ಫೀಟಿನಷ್ಟು ಅಂತರ ಇಟ್ಕೊಳ್ಬೇಕು.
ಹಾಗೆ ಮುಂದಕ್ಕೆ ಸ್ವಲ್ಪ ಬಗ್ಗಿ ಕಾಲಿನ ಮಂಡಿಯನ್ನು ಮಡಿಚಿಟ್ಕೊಂಡು ಕೈಗಳನ್ನು ಕಾಲಿನ ಮಧ್ಯದಿಂದ ತುರುಕಿಸಿಕೊಳ್ಳಬೇಕು. ಎರಡೂ ಕೈಗಳನ್ನು ಆದಷ್ಟು ಹಿಂದಕ್ಕೆ, ಆಮೆಯನ್ನು ನೋಡಿರ್ಬೋದು ನೀವು, ಆಮೆಯ ಎರಡು ಕೈಗಳು ಎರಡು ಕಾಲು ಅದು ಹೇಗಿದೆಯೋ ಆ ಸ್ಥಿತಿಯಲ್ಲಿ ನೋಡಿ. ಇದು ಹೋಗುತ್ತಾ ಇರುವ ಆಮೆ ಹೇಗಿದೆ ಆ ಸ್ಥಿತಿಯಲ್ಲಿ ಇರ್ತದೆ. ಕೈಗೆ ಮತ್ತು ಕಾಲಿಗೆ ವಿಶೇಷ ಶಕ್ತಿ ಕೊಟ್ಟು ಅದನ್ನು ದೂಡಿಕೊಂಡ್ರೆ ಈ ಸ್ಥಿತಿಯನ್ನು ಮಾಡಲಿಕ್ಕಾಗತ್ತೆ. ಈ ಕೂರ್ಮಾಸನ ಈ ಸ್ಥಿತಿಯಲ್ಲಿ ಸ್ವಲ್ಪ 3 ಬಾರಿ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಮತ್ತು ನಿಧಾನಕ್ಕೆ ಮೇಲಕ್ಕೆ ಬರುವಂಥ ಪ್ರಯತ್ನ. ಅದಾದ ಮೇಲೆ ಸ್ವಲ್ಪ ಶರೀರಕ್ಕೆ ಸಡಿಲತೆಯನ್ನು ಕೊಡುವಂಥದ್ದು, ವಿಶ್ರಾಂತಿಯನ್ನು ಕೊಡುವುದು. ಕೈ ಕಾಲುಗಳನ್ನು ಅಲುಗಾಡಿಸಿಕೊಂಡು ವಿಶ್ರಾಂತಿಯನ್ನು ಕೊಡುವಂತಹ ಕಾರ್ಯವನ್ನು ಮಾಡಬೇಕು. ಇಲ್ಲಿ ಕಾಲು ಮತ್ತು ಕೈಗಳು ಅಲ್ಲಿರ್ತಕ್ಕಂತಹ ಪೆಡಸುತನ, ನರನಾಡಿಗಳು ಸುಕ್ಕು ಕಟ್ಟಿದ್ದರೆ, ಕೃಷ್ಣಾಗಿದ್ದರೆ ಎಲ್ಲದಕ್ಕೂ ಇದು ಲಾಭ ಆಗತ್ತೆ. ಇನ್ನು ಸೊಂಟದ ಭಾಗದಲ್ಲಿ ವಿಶೇಷವಾದ ಸೆಳೆತ ಎಳೆತ ಎಲ್ಲ ಅದರಲ್ಲಿ ಆಗತ್ತೆ. ಹೀಗೆ ಇಡೀ ಸರ್ವಾಂಗಕ್ಕೂ ವ್ಯಾಯಾಮ ಆಗುವಂತಹ ಒಂದು ಆಸನ ಇದು. ವಿಶೇಷವಾಗಿ ಮೂತ್ರರೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಹೊಟ್ಟೆಯ ಸಮಸ್ಯೆಗಳು ಹೆಚ್ಚು ನಿವಾರಣೆ ಆಗುವಂಥದ್ದು. ಕೈ ಕಾಲುಗಳಲ್ಲಿರ್ತಕ್ಕಂಥ ಮಂಡಿ ನೋವು ಇದೆಲ್ಲ ಕಡಿಮೆ ಆಗುತ್ತೆ. ಆದರೆ ಯಾರು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಹಾಗೆ ಮುಂದಿನ ಆಸನಕ್ಕೆ ಹೋಗೋಣ. ಮುಂದಿನ ಆಸನ ಯೋಗ ನಿದ್ರಾಸನ. ಯೋಗ ನಿದ್ರಾಸನದ ಸ್ಥಿತಿಗೆ ಹೋಗೋಣ. ಯೋಗ ನಿದ್ರಾಸನ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ವ್ಯಾಯಾಮವನ್ನು ಅಭ್ಯಾಸ ಮಾಡುವ. ಹೇಗೆ ಮಾಡಿಕೊಂಡ್ರೆ ಅದನ್ನು ತುಂಬ ಸಲೀಸಾಗಿ ಮಾಡಬಹುದು ಅಂತ. ಅದರಲ್ಲಿ ಮೊದಲು ನಾವು ಮಲ್ಕೊಳ್ಬೇಕು ಹಿಂದಕ್ಕೆ, ಪೂರ್ಣ ಹಿಂದಕ್ಕೆ ಮಲ್ಕೊಂಡ ಮೇಲೆ ಸ್ವಲ್ಪ ಕಾಲನ್ನು ಎತ್ತಿ ಮೇಲಕ್ಕೆತ್ತಿ ಕೆಳಗಡೆ ಇಟ್ಕೊಂಡಿರ್ತಕ್ಕಂಥ ವ್ಯಾಯಾಮವನ್ನು ಮಾಡಿಕೊಳ್ಬೋದು. ಸ್ವಲ್ಪ ಶರೀರವನ್ನು ಸಡಿಲ ಮಾಡುವ ದೃಷ್ಟಿಯಿಂದ, ಬೆನ್ನೆಲುಬಲ್ಲಿ ಸಡಿಲತೆ ಬರುವ ದೃಷ್ಟಿಯಿಂದ, ಕಾಲನ್ನು ಸೈಕಲ್ ತುಳಿದಂತೆ ಒಂದು ಕಾಲನ್ನು ತರುವುದು ಇನ್ನೊಂದು ಕಾಲನ್ನು ಕೊಂಡು ಹೋಗೋದು, ಈ ಥರ ಮಾಡಿದಾಗ ಸಡಿಲ ಆಗತ್ತೆ. ಅದು ಸಡಿಲವಾಗಿ ಅದನ್ನು ಮಾಡಿಕೊಳ್ಳಿಕ್ಕಾಗತ್ತೆ. ಇದನ್ನು ಮಾಡಿಕೊಳ್ತಾ ಹೋಗಬಹುದು. ಈಗ ಕಾಲನ್ನು ಸ್ವಲ್ಪ ಮುಂದಕ್ಕೆ ಚಾಚಿಟ್ಬಿಟ್ಟು, ಪೂರ್ಣ ಮುಂದಕ್ಕೆ ಚಾಚಿ ಅದರಿಂದ ಸ್ವಲ್ಪ ಕಾಲನ್ನು ಸ್ವಲ್ಪ ಎತ್ತಿ ಕೆಳಗಡೆ ಇಡು. ಒಂದು ಕಾಲನ್ನು ಸ್ವಲ್ಪ ನೇರ ಮಾಡಿಕೊಂಡು ಮೇಲೆ ಕೆತ್ತುದು, ಮತ್ತೆ ಕೆಳಗಡೆ ಇಡುವುದಲ್ಲೇ. ಆ ರೀತಿ ಮಾಡಿದಾಗಲೂ ಕೂಡ ಸ್ವಲ್ಪ ಹೆಚ್ಚು ಸಡಿಲ ಆಗುತ್ತೆ ಶರೀರದ ಭಾಗ. ಈ ರೀತಿ ಸ್ವಲ್ಪ ವ್ಯಾಯಾಮ ಎಲ್ಲ ಮಾಡಿಕೊಂಡು ಶರೀರಕ್ಕೆ ಸ್ವಲ್ಪ ಹಲ್ಚಲ್ ಮಾಡಿ ಮತ್ತು ಆ ಸ್ಥಿತಿಗೆ ಹೋಗುವಂಥದ್ದು. ಇಲ್ಲಿ ಯೋಗ ನಿದ್ರಾಸನ. ಎಡದ ಕಾಲನ್ನು ಮಡಚಿ ಪೂರ್ಣ ಸೊಂಟದಿಂದ ಮೇಲಕ್ಕೆ ತರ್ತಾ ತಲೆಯ ಅಡಿಭಾಗಕ್ಕೆ ಕೈಯ ಆಧಾರದ ಮೇಲೆ ಕೊಂಡು ಹೋಗುವುದು. ಕೈಯನ್ನು ನೋಡಿ, ಕೈಯನ್ನು ಹೊರಗೆ ಹಾಕಿಕೊಂಡಿದ್ದಾರೆ, ಅದನ್ನು ಗಮನಿಸಿಕೊಳ್ಳಬೇಕು. ಹೇಗೆ ತಲೆಯ ಅಡಿಗೆ ತಲೆದಿಂಬು ಇಡ್ತೇವೋ ಹಾಗೆ ಕಾಲಿನ ತಲೆದಿಂಬು, ಹಾಗೆ ಕೈಯನ್ನು ಒಳಗಡೆ ತರ್ತಾ ಕಾಲನ್ನು ಜೋಡಿಸಿಕೊಳ್ಳಬೇಕು. ಬಂದ ಮೇಲೆ ಕೈಯನ್ನು ಜೋಡಿಸಿ ಇಟ್ಕೊಳ್ಳೋದು. ಈ ಸ್ಥಿತಿಯಲ್ಲಿ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಇರೋದು. ಯೋಗ ನಿದ್ರಾಸನ ಇದು. ಯೋಗ ನಿದ್ರೆ. ಹೇಗೆ ಆಲದ ಎಲೆಯ ಮೇಲೆ ಮಹಾವಿಷ್ಣು ನಿದ್ರೆ ಮಾಡಿದ್ನೋ ಹಾಗೆ ಈ ಸ್ಥಿತಿಯಲ್ಲಿ ಆನಂದವಾಗಿರುವುದು. ಸ್ಥಿರಂ ಸುಖಂ ಆಸನಂ. ಸ್ಥಿರವಾಗಿ ಸುಖವಾಗಿ ಇರಬೇಕು, ಅದು ಆಸನ. ಹೀಗೆ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಇರೋದು. ನಿಧಾನಕ್ಕೆ ಕೈಗಳನ್ನು ಬಿಡ್ತಾ ಕಾಲುಗಳನ್ನು ಮೆಲ್ಲ ಸಡಿಲಿಸಿ ಕೆಳಗಡೆ ಪೂರ್ಣ ಸ್ಥಿತಿಗೆ ಬಂದ ಮೇಲೆ
ಕಾಲುಗಳನ್ನು ಚಾಚಿಟ್ಟುಕೊಂಡು ಸ್ವಲ್ಪ ವಿಶ್ರಾಂತಿ, ಇದಿಷ್ಟು ಶವಾಸನದ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಬೇಕು. ಹೊಟ್ಟೆಯ ಭಾಗಕ್ಕೆ, ಹೃದಯದ ಭಾಗಕ್ಕೆ ಹೆಚ್ಚು ವ್ಯಾಯಾಮ ಆಗುತ್ತೆ. ಇದರಿಂದ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆ, ಮುಖ ಪ್ರಸನ್ನ, ನರನಾಡಿಗಳಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ, ಬಿಗಿತ ಮುಕ್ತ, ಎಲ್ಲಿ ಹಿಡಿತ ಇಲ್ಲ, ಹಿಡಿತ ಮುಕ್ತ. ಹೀಗೆ ಶರೀರವನ್ನು ಸಂಪೂರ್ಣ ಸಡಿಲವಾಗಿರಿಸುವಂಥದ್ದು. ಮತ್ತು ನಿಧಾನಕ್ಕೆ ಮೇಲಕ್ಕೆ ಬರುವುದು. ಯೋಗ ನಿದ್ರಾಸನವನ್ನು ನೋಡಿದ್ದೇವೆ. ಇದನ್ನು ಸ್ವಲ್ಪ ಅರಿತ ಗುರುಗಳ ಹತ್ತಿರ ಇದ್ದುಕೊಂಡು ಅಭ್ಯಾಸ ಮಾಡುವುದು ತುಂಬ ಸೂಕ್ತ. ಈ ಆಸನದ ಅಭ್ಯಾಸವನ್ನು ಚೆನ್ನಾಗಿ ಮಾಡಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆತ್ಮೀಯ ವೀಕ್ಷಕ ಬಂಧುಗಳೇ, ಹೊಸಕುರಲಿನ ಈ ಚಾನಲ್ನ ಒಳಗಡೆ ಬರ್ತಾ ಇರುವಂತಹ ಯೋಗಾಸನ ಅದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ಕೊಡಲಿ. ಕೊರೋನಾದ ಈ ಮಹಾಮಾರಿ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದು ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಯೋಗಾಸನವನ್ನು ಮಾಡಲಿಕ್ಕೊಂದು ಅನುವನ್ನು ಹೊಸಕೊರಲಿನ ಸಿಬ್ಬಂದಿ ವರ್ಗದವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡಿಕೊಳ್ಳೋಣ. ಆ ಆಸನಗಳನ್ನು ಮಾಡೋಣ. ಹಾಗೆಯೇ ಸ್ಪರ್ಧೆ ಇದೆ, ಆ ಸ್ಪರ್ಧೆಯಲ್ಲಿ ನಾವು ಭಾಗವಹಿಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋಣ. ಚಂದಕ್ಕೆ ಅಭ್ಯಾಸ ಮಾಡಿ. ಬೆಳಗ್ಗಿನ ಹೊತ್ತಿನಲ್ಲಿ ಅಭ್ಯಾಸ ಮಾಡಿದರೆ ತುಂಬ ಸೂಕ್ತ. ಸಂಜೆ ಆಗಬೇಕಾದರೆ ಮಾಡಲಿಕ್ಕೆ ಸುಲಭ ಆಗತ್ತೆ, ಆದರೆ ಬೆಳಗ್ಗೆ ಮಾಡಿದರೆ ತುಂಬ ಒಳ್ಳೆಯದು. ಬೆಳಗ್ಗೆ ಯಾರ್ಯಾರು ಯೋಗಾಸನ ಮಾಡ್ತೀರಿ ಅವರು ಸಂಜೆ ಹೊತ್ತಿನಲ್ಲಿ ಇನ್ನೂ ಸಲೀಸಾಗಿ ಮಾಡಲಿಕ್ಕಾಗತ್ತೆ. ಹಾಗೆ ಯಾರ್ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಯೋಚನೆ ಮಾಡಿದರೆ ಅವರು ಬೆಳಗ್ಗೆ ಒಂದು 3 ಗಂಟೆಗೆ ಎದ್ದು ಸ್ವಲ್ಪ ಸ್ನಾನ ಗಿನೆಲ್ಲ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಆಮೇಲೆ ಮಾಡಲಿಕ್ಕಾಗತ್ತೆ. ಒಂದು 5 ಗಂಟೆಯ ಒಳಗಡೆ ಆಸನಗಳನ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ಆ ಹೊತ್ತಿನಲ್ಲಿ ಆಸನಗಳ ಅಭ್ಯಾಸ ಮಾಡಿಕೊಳ್ಳೋಣ. ಇನ್ನು ಅಡಿಗೆ ಹಾಕಿಕೊಳ್ಳಿಕ್ಕೆ ಒಂದು ರಗ್ಗು ಅದನ್ನು ಇಟ್ಕೊಳ್ಬೇಕು. ಒಳ್ಳೆಯ ಗಾಳಿ ಬೆಳಕು ಓಡಾಟ ಮಾಡುವಂತಹ ಜಾಗದಲ್ಲಿ ನಾವು ಆಸನಗಳ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಇನ್ನು ಸರಳವಾದ ಉಡುಗೆ ತೊಡುಗೆ, ತುಂಬ ಬಟ್ಟೆ ಬರೆಗಳನ್ನು ಹಾಕ್ಕೊಳ್ಬಾರ್ದು. ದಪ್ಪನೇ ಇರುವಂಥದ್ದು, ವಿಶೇಷವಾಗಿ ಕಾಟನ್ ಬಟ್ಟೆ ಹಾಕಿಕೊಂಡ್ರೆ ತುಂಬ ಒಳ್ಳೆಯದು, ಸೂಕ್ತ. ಈ ರೀತಿ ಯೋಚನೆ ಮಾಡಿಕೊಂಡು ನಾವು ಯೋಗಾಸನವನ್ನು ಮಾಡಿದಾಗ ಆಗ ತುಂಬ ಚೆನ್ನಾಗಿ ಆಗುತ್ತೆ, ನಮಗೆ ಮಾಡಲಿಕ್ಕೋಸ್ಕರನೂ ಸುಲಭ ಆಗುತ್ತೆ. ಈ ದೃಷ್ಟಿಯಿಂದ ಅದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಹೀಗೆ ಪ್ರಾರ್ಥನೆಯೊಂದಿಗೆ ಮುಕ್ತಾಯ ಮಾಡೋಣ. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಹೊಸಕುರಲಿನ ಯೋಗ ದರ್ಶನದ ಕಡೆಯಿಂದ ವಂದನೆಗಳು. ಮತ್ತೆ ನಾಳೆ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮಗೆಲ್ಲರಿಗೂ ವಂದನೆಗಳು. ಜೈ ಶ್ರೀರಾಮ್.